ಪುಸ್ತಕ ಪ್ರೇಮಿಗಳಿಗಾಗಿ ಕಳೆದ 3 ದಿನಗಳಿಂದ ಪುತ್ತೂರು ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ಜ್ಞಾನಗಂಗಾ ಪುಸ್ತಕ ಮಳಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕದ ವತಿಯಿಂದ ಪುಸ್ತಕ ಹಬ್ಬ ಕಾರ್ಯಕ್ರಮ ನಡೆಯುತ್ತಿದೆ. ಮಕ್ಕಳ ಪುಸ್ತಕದಿಂದ ಪ್ರಾರಂಭಗೊಂಡು ಧಾರ್ಮಿಕ, ವೈಚಾರಿಕ, ಕತೆ, ಕಾದಂಬರಿಗಳ ಪುಸ್ತಕಗಳ ರಾಶಿ ಓದುಗರನ್ನ ಸೆಳೆಯುತ್ತಿದೆ. ಸುಮಾರು 1000ಕ್ಕೂ ಹೆಚ್ಚಿನ ವಿವಿಧ ಪುಸ್ತಕಗಳನ್ನು ಈ ಪುಸ್ತಕ ಹಬ್ಬದಲ್ಲಿ ಅಳವಡಿಸಿಕೊಳ್ಳಲಾಗಿದ್ದು, ಜನತೆಯಲ್ಲಿ ಪುಸ್ತಕ ಓದುವ ಹವ್ಯಾಸ ಬೆಳೆಸುವ ದೃಷ್ಟಿಯಿಂದ ಕಳೆದ ಕೆಲವು ವರ್ಷಗಳಿಂದ ಈ ಪುಸ್ತಕ ಹಬ್ಬವನ್ನು ನಡೆಸಲಾಗುತ್ತಿದೆ. ₹10 ಹಿಡಿದು 1000 ಮೌಲ್ಯದ ಪುಸ್ತಕಗಳನ್ನು ಓದುಗರಿಗಾಗಿ ತೆರೆದಿಡಲಾಗಿದೆ. ಕಳೆದ 2 ದಿನಗಳಲ್ಲಿ ಓದುಗರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಇದರ ಜೊತೆಗೆ ಸಾಹಿತ್ಯ ಸಂಭ್ರಮ, ಮಕ್ಕಳ ಕಲರವ, ಪುಸ್ತಕ ಬಿಡುಗಡೆ, ಬುಳಂತಕೋಡಿ ಪ್ರಶಸ್ತಿ ಪ್ರದಾನ ಮುಂತಾದ ಕಾರ್ಯಕ್ರಮಗಳನ್ನು ಸಾಹಿತ್ಯ ಪರಿಷತ್ ಮತ್ತು ಜ್ಞಾನಗಂಗಾ ಪುಸ್ತಕ ಮಳಿಗೆ ವತಿಯಿಂದ ಸೇರ್ಪಡೆ ಮಾಡಲಾಗಿದೆ.